ಕನ್ನಡಕದ ಬಾಕ್ಸ್ ಎಲ್ಲಿ ಉಂಟು ಅದು ತೆಗೀರಿ ಮೊಬೈಲ್ ತೆಗೀರಿ ಶತಮಾನೋತ್ಸವ ಬಹಳ ಗೌಜಿ ಕಾರ್ಯಕ್ರಮ ಸಿಎಂ ಎಲ್ಲ ಬರ್ಲಿಕ್ಕೆ ಈ ಫ್ರೇಮ್ ಸರಿ ಉಂಟಲ್ಲ ಈಗ ಟಿವಿ ಅವ್ರು ನೋಡ್ತಿದ್ರು ಒಂದು ವೇಳೆ ಟಿವಿ ಅವರು ಯಾರಾದರೂ ಇವರು ಲೀಲಾಕ್ಷನ್ ಅವರು ನೋಡ್ತಿದ್ರೆ ಬರ್ತಿತ್ತು ಮಾಡಿದ್ರೆ ರೌಂಡ್ ರೌಂಡ್ ಮೂಗಿಗೆ ಕ್ಯಾಮರಾ ಇಟ್ಟು ರೌಂಡ್ ಇಲ್ಲ ಅಷ್ಟೇ ಶಾಲನಿ ಮೇಂಟೈನ್ ಅದು ಮೈಕ್ ಓಕೆ ಟೊಪ್ಪಿ ಕೂತ್ಕೊಂಡಿರಾ ಆಕ್ಷನ್ ಆಕ್ಷನ್ ಓಕೆನಾ ಆಕ್ಷನ್ ಮಲ್ಲಿ ಅವಾಗ ಫೈನಲ್ ಅವು ರೆಡಿ 1 2 ಆಕ್ಷನ್ ಇವರ ಮುಖ ನೋಡಿ ನೋಡಿ ಸಾಕಾಯ್ತು ಸತ್ಯ ಉಂಟೇನು ಭಾಸ್ಕರ್ ನಿಮಗೆ ಮುಖ ನೋಡಿ ನೋಡಿ ಸಾಕಾಯ್ತು ನನಗೆ ಬೇಜಾರಾಗುತ್ತೆ ಎಂತ ಮಾಡೋದು ಅದೇ ಮುಖ ಗಡಿ 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 ಬಂದು ನಿಲ್ಲಿಸ್ತೀನಿ ನೀನು ಪೆದ್ದ ದೊಡ್ಡ ನವರತ್ನದ್ದು ಮೀಸೆ ಇಟ್ಕೊಂಡು ತೇಲಿದ್ದು ಅವನಿ ಪಾಸ್ ಇವನು ಯಾರು ಬರ್ಬೇಕು ಮನುಷ್ಯ ನಮ್ಮನ್ನು ಕರ್ಕೊಂಡು ಬಂದ ಸರ್ ಯಾರು ಇವ ಇಲ್ಲಿಗೆ ಅವ ಕರ್ಕೊಂಡು ಬರ್ಬೇಕಿದ್ರೆ ಎಂತಾದರೂ ಕಾರಣ ಇಲ್ಲದೆ ಕರ್ಕೊಂಡು ಬರೋದಿಲ್ಲ ಅವ ಅದು ಇತ್ಯರ್ಥ ಆಗ್ಬೇಕು ಎಂತ ಅಂತ ನಾನು ಕೇಳ್ತೇನೆ ನಾನು ನವರತ್ನ ತೈಲ ಸತ್ಯ ಹೇಳ್ಬೇಕಮ್ಮ ಸರ್ ಅವು ಮಾಡುವ ವರ್ತನೆ ಉಂಟಲ್ಲ ಅವು ರೌಡಿಯಾಗೆ ಮಾಡ್ತಾನೆ ಕೆಲವು ಸಲ ಅದು ಒಂದು ರೌಡಿ ಇದು ಹೆಣ್ಣು ರೌಡಿ ನಿಂತ್ಕೊಂಡ್ಬಿಡಿ ಇನ್ನೊಂದು ದೊಡ್ಡ ಮಲ್ಲೊಬ್ಬ ಬೆಂಗ್ಳೂರು ಪೂರ ಫೋಟೋಡು ನೀವು ರೌಡಿ ಅಂತ ಯಾರಿಗೆ ಹೇಳಿದ್ದು ಭಾಸ್ಕರಣ್ಣ ಉಂಟು 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 ದುರ್ಗಿಲಕ ಕನ್ನಡಿಗೆ ಊರು ನಾನ್ ವೆಜ್ ಅಂದ್ರೆ ಎಡ್ಡೆ ಜಾಯ್ನ ಅಂಚತ್ತು ಆರ್ಕೆಂಡಿರು ವೆಜ್ ಒಂದು ವೆಜ್ ಚಾವಡಿದ ಸುಕ್ಕ ಎಡ್ಡೆ ರೆಡಿಯಾ ಚಾವಡಿಯಲ್ಲಿ ಸಿಗದಿದ್ರೆ ಕೆಳಗೊಂದು ಜಗಲಿ ಅಂತ ಉಂಟು ಅಲ್ಲಿ ಸಾಕು ದೇವರು ತಂದೆ ಹಾಗಾದ್ರೆ ತಂದೆ ಭೂತ ಎಂತದು ಎಂತದ ಎಂತ ಇಡ್ಬೇಕು ಸರ್ ಇಡ್ಬೇಕು ಮಾಸ್ಟರ್ ಈ ಸಂದರ್ಭದಲ್ಲಿ ಅದು ಉಪಯೋಗಿಸಿ ಕಬಟ್ ಪುರ ನಾನು ಮೂತ್ರ ಯಾವುದನ್ನ ಬೇಕು ಹಸಿವೆ ಬೇಕಾದ್ರೆ ಕಟ್ತೇನೆ ಮೂತ್ರವನ್ನು ಕಟ್ಟುವುದಿಲ್ಲ ನನ್ನ ತಂದೆ ಹೇಳಿದ್ದಾರೆ ಯಾವಾಗ ಸಹ ಮೂತ್ರ ಕಟ್ಟಲಿಕ್ಕೆ ಹೋಗಬೇಡ ಅದು ಕಲ್ಲಾಗ್ತದೆ ಬಂಜೆ ಒಳಗೆ ಅಪ್ಪ ಹೇಳಿದ್ದ ಕಿಡ್ನಿಯಲ್ಲಿ ಕಲ್ಲಾಗ್ತದೆ ಅಂತ ಹೇಳ್ತಾರೆ ನಿನ್ನ ಅಪ್ಪ ಹೇಳಿದ್ದ ಅದೇ ಕಲ್ಲನ್ನು ತೆಗೆದು ನಿನ್ನ ಅಪ್ಪನ ಹತ್ರ ಮನೆ ಕಟ್ಟಲಿಕ್ಕೆ ಆಯ್ತಾ ಅದೇ ಕಲ್ಲಲ್ಲಿ ನಿಮ್ಮ ನೆತ್ತಿಗೆ ಹೊಡ್ತೇನೆ ನಾನು ನೋಡು ಪುಯ್ 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 ಜೋಕ್ಲೆ ಫಾತೆ ನಕ ಯಾಪಲ ತೂದು ಆತ ಜೋಕ್ಲೆ ಯಾಪಲ ಒಂಜೇಲೆಕ ಪೂಜಾ ಭಾಸ್ಕರ ನಿನ್ನ ಬಡಿದಿರೋದಲ್ಲ ಪೆಟ್ಟಿನ ಪೈ ಹೋಪೆನ್ ನೀ ಗೊತ್ತು ಜಪಂಜೋಳಿ ಎಂಚ ಅಂದು ಅದಾಗಿ ಇನ್ನು ಕೆಳಗಿದ್ದು ಮಾಂಸ ತೆಗಿತಾನೆ ಮಾತಾಡ್ಬೇಡ ನೀನು ಸುಮ್ಮನೆ ಕೂತ್ಕೊಂಡು ನಾನು ರೆಡಿ 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 ಸರ್ ಹಂಗನಾಗೆ ಮಾಡೋದು ಅಮ್ಮ ಸರ್ ನೆಕ್ಸ್ಟ್ ಎಸ್ ರೆಡಿ ನೆಕ್ಸ್ಟ್ ಆತಿನ ಫಸ್ಟ್ ಒರಿಗೆ ಪೋರು ಈ ಇತ್ತ ಪೊಂಜೋಳು ದಿಂಜುವ ಅವು ಧರ್ಮದ ಅಂದು ಎಂಕ್ಲಿಗೆ ಸೀಟ್ ಎಂಚ ಅಣೆ ಬರೋಡು ಉಂತೊಡೆ ಅಂತ ನಾನು 5 ವರ್ಷ ಎಸ್ ರೆಡಿ 5 ವರ್ಷ ನಾನು ಕುಳಿದು ಬೇರೆ ನಂಗೆ ಸಾಧ್ಯ ಕ್ಲೀನ್ ಅದು ಬಂದು ನಾನು 5 ವರ್ಷ ನನ್ನ 3 ವರ್ಷ ಎಂಕ್ಲಿಗೆ ಉಂತದೇ ಬಾರೆ ಬಸ್ ಕುಲ್ಲುನ ಆಸೆ ಬಿಡೋಡು ದಾಯಬಂಡ ಪೊಂಜೋಳು ದಿಂಜುವ ಇದು ಗೊತ್ತು ಫ್ರೀ ಆದ ಉಂಟು ಮಾಸ್ಟರ್ ನಮಗೆ ನಾನು ಎಲ್ಲರಿಗೂ ನಾನು ಉಪಕಾರ ಮಾಡಲಿಕ್ಕೆ ನಾನು ಎಲ್ಲರಿಗೂ ಉಪಕಾರ ನಾನೇ ಸಿಕ್ಕಿ ಬೀಳುದು ಮಾಸ್ಟರ್ ಗ್ರಾಚಾರ ನೋಡಿ ನಂದು ಅದು ನನ್ನ ಗ್ರಾಚಾರ ಅದು ನಾನು ಅಪ್ಪನ ಹತ್ರ ಹೇಳಿದೆ ಅಪ್ಪ ಎಂತಪ್ಪ ನಾನು ಎಲ್ಲ ನನಗೆ ಬೈಯೋದು ನಾನು ತಪ್ಪು ಮಾಡಿದ ಸಹ ನನಗೆ ಬೈತಾರೆ ಎಲ್ಲ ನಾನು ಯಾವ ದ್ರೋಹ ಮಾಡಿದ್ದೀನಿ ಯಾವ ಟೈಮಲ್ಲಿ ನನ್ನನ್ನು ನೀವು ಭೂಮಿಗೆ ತಂದಿದ್ದೀರಿ ನಾನು ಕೇಳಿದೆ ಅವರಿಗೆ ಬೇಸರ ಆಯಿತು ಬೇಸರ ಆಗಿ ಅವರು ಮತ್ತೆ ಬಲಿಮೆಗೆಲ್ಲ ಹೋಗಿ ಕೇಳಿದರು ನೋಡುವ ಹಾಗೆ ಅಂತ ನಮ್ಮ ನಿರಾಕಾರಿ ಅವರೇ ಮಾಟ ಮಾಡಿದಲ್ವ ಅಲ್ಲ
ನನಗೆ ಕುಜ ದೋಷ ಉಂಟಂತೆ. ಕುಜ ದೋಷ ಕುಜ ಅಲ್ಲ. ಅಲ್ಲ, ಅದ್ರಲ್ಲಿ ಮೊದಲಿನ ತಲೆಯಲ್ಲಿ ಕುಜಲೇ ಇಲ್ಲ ಮಾರೆ. ತಲೆಯಲ್ಲಿ ಕುಜಲೆಯಲ್ಲಿ ಅದು ದೋಷ ಕುಜ ಅಂತ. ದೋಷ ಅಂತ ಒಂದು. ದೋಷ ಅಲ್ಲ, ಕುಜಲ್ದ ದೋಷವು. ಕುಜಲಿಂಚಿ ಭಕ್ತ ಮಾಸ್ಟರ್ ನಂಬ ನಮ್ಮಿ ಕೆಂಪು ಮುಂಡು ಪಾಡುದು ಹತ್ತು ಕುಚ್ಚು ಪಡುದಿಲ್ಲ. ಪುನಃ ಮಂತ್ರ ನನ್ಗೆ ಗೊತ್ತೊಂದು ಓಮ ಇಂಚಿನ ಮಾಸ್ಟ್ರೆ ಮಾತೆಲ್ಲ ಹೋಮಗ ಇಂಚಿನ ಪಾಡನು ದವಸ ಧಾನ್ಯ ಮುಕ್ಕಲು ಕೆಂಪುದ ಮುಂಚಿ ಪಾಡೊಂದಿಲ್ಲೇ ಇಡೀ ಪೂಗೆ ಮಾಸ್ಟ್ರೆ ಪೂಗೆ ಜೆಪ್ ಕಣ್ಣು ಉರಿವು ನೆಟ್ಟು ಎಂಕ್ಲೆಗೆ ಜೆಪ್ಪೆರಣ್ಣ ಎಂತೆಂತ ಅಷ್ಟಾಗ್ಲಿಲ್ಲ. ಎಲ್ಲರೂ ಮಲಯಾಳಿಯಲ್ಲಿ ಮಾಸ್ಟ್ರೆ ಅದಕ್ಕಿಂತ ಮುಂದೆ ಮುಂದೆ ಎಲ್ಲ ಅಂತ ಗೊತ್ತಿಲ್ಲ. ಕೆಲವರು ಬಾಯಲ್ಲಿ ಮಂತ್ರ ಬರೋದಿಲ್ಲ. ಎಸ್ಟಾಬ್ಲಿಷ್ಮೆಂಟ್ ಐದು ನನಗೆ ಸಹ ತಿಳುವಳಿಕೆ ಉಂಟು ಮಾಸ್ಟರ್. ನನಗೆ ತಿಳುವಳಿಕೆ ಇಲ್ಲದೆ ಹೋಗ್ಲಿಕ್ಕೆ ನಾನು ಈ ನವರತ್ನ ತೈಲ ಅದು ಎಣ್ಣೆಯ ಒಬ್ಬ ಉದ್ದೊಂಡು ಮಾರೆವು ನವರತ್ನ ತೈಲದ ಭಾಸ್ಕರ ಅಲ್ಲ, ನವರತ್ನ ತೈಲದ ಮುಸುಂಟಿನ ಫುಲ್ಚಟ್ ಭಾಸ್ಕರ ಅಲ್ಲ, ನವರತ್ನ ತೈಲದ ಮುಸುಂಟಿನ ಭಾಸ್ಕರ ಅಲ್ಲ. ಕರ್ಮ ಕೊಟ್ಟೆ ಕಂಪನಿಯ ಕೂಸಮ್ಮನನ್ನು ಕಾಂತಾರ ಸಿನಿಮಾಕ್ಕೆ ಕೊಂಡೋಗಿ ಮನೆಯಲ್ಲಿ ದರ್ಶನ ಬಸಿದು ಗ್ರಾಸನ. ಇದೊಂದು ನೈಜ ಕತೆ. ಇದು ನೈಜ ಕತೆ. ನಮ್ಮ ಕತೆ ನೋಡಿ ಮಾರುವವನಿಗೆ ಹುಚ್ಚು, ನವರತ್ನ ತೇಲ್ ಮಾರುವವನಿಗೆ ಹುಚ್ಚು. ಅದು ನೈಜ ಕತೆ. ನಮ್ಮ ಕಥೆಯನ್ನು ನೋಡಿ ಮಕ್ಕಳು ಕಲಿಬೇಕು ಮಾಸ್ಟರ್. ಕಲಿಬೇಕು. ಆಯ್ತು ಮಲಗೋಣ. ಅಲ್ಲಿ ನಾನು ಇವಳನ್ನು ಇಟ್ಕೊಂಡು ಆಗ ನಾನು ಹಿಡ್ಕೊಂಡು ಮಾರನೇ ಸ್ವಲ್ಪ ಮಳೆ ಬರ್ತಿತ್ತು. ತೆಳಿತಾ ಹೀಗಾಗಿ ಆಗ ನನಗೆ ಗೊತ್ತಾಯ್ತು. ಎಬ್ಬಿಸ್ತೇನೆ ಮಾಸ್ಟರ್, ಇವಳ ಹಿಂದೆ ಒಂದು ನವರತ್ನ ತಿಳಿದು ಮುಸುಂಟು ರೆಡಿಯಾಗಿ, ಅದಕ್ಕೋಸ್ಕರ ನಿಮಗೆ ಕಳಿಸ್ತೇನೆ ಅಂತ ಇಲ್ಲಿ ಕರ್ಕೊಂಡು ಬಂದದ್ದು. ಇವರಿಗೆ ಯಾಕೆ ನಂಗೆ ಆಗುದು ಮಾರಾಯ? ಹೋಯ್ತಲ್ಲ, ಅಷ್ಟು ಹೋಯ್ತಲ್ಲ, ಹೋಗಿ ಹೋಯ್ತು. ಅದು ಬೈದನ ನನ್ನ ತಂದೆ 24x7 ಅದು ಶಾಲೆಗೆ ಹೆಸರು ತನ್ನಿ ಮಾಸ್ಟ್ರೆ. ಹೆಸರು ಉಂಟಲ್ಲ, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದರ್ಬುರ್ಗುಡ್ಡೆ. ಓ ದರ್ಬೂರು, ದರ್ಬಾರ್ ಗುಡ್ಡೆ ಅದು. ದರ್ಬೆ ದರ್ಬಾರ್ ಗುಡ್ಡೆ ಅದು ಹೆಸರು ಉಂಟಲ್ಲ ಮೊದಲೇ ಮಾಸ್ಟ್ರೆ. ಎಂತ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ದರ್ಬುರ್ಗುಡ್ಡೆ. ಓ ದರ್ಬೆ ದರ್ಬಾರ್ ಗುಡ್ಡೆ. ದರ್ಬೂರಲ್ಲ ಅಬ್ಬಾ. ಆ ಫಲಕಕ್ಕೆ ಜೀವ ಕೊಟ್ಟು ನ್ಯಾಯ ಕೊಟ್ಟೆ. ಅಪ್ಪನಿಗೆ ಖುಷಿ ಆಯ್ತು. ಅಪ್ಪನಿಗೆ ಖುಷಿ ಆಯ್ತು. ಹೀಗೆ ಇರ್ಬೇಕು ಮಗ, ನಿನ್ನ ಮಾಟ ಹೋಯ್ತು ಅಂತ ಹೇಳಿ. ಮಾಟ ಈಗ ಖುಷಿ ಆಯ್ತು, ನಮ್ಮ ಮಾಟ ಹೋಯ್ತು ಅಂತ ಹೇಳಿ. ಇಲ್ಲದ್ರೆ ಇಷ್ಟೆಲ್ಲ ಸಿಗ್ತದ? ಇಲ್ಲೇ ಸಿಗ್ತದ. ಮಂಡಲ ಬಂದ ಮನಿಕ್ ಕರೆಕ್ಟ್ ಇತ್ತು. ಮಾಸ್ಟರ್ ತೇಲ್ತೀನಿ ದೇವಿ ಎಂಜಗಾರ ಗೊತ್ತಿಲ್ಲ. ಭಾಸ್ಕರಿ ಬೇರೆ ಬದಲಿನ ಭಾಸ್ಕರಿ. ಮಾಸ್ಟರ್ ಇಡೀ ನೇರ ಕರೆತೆಗೆ ನಿಂಗೆ ಲಾಭ ಇಂಜಿನವನಿಗೆ ಒಂದೇ ಲಾಭ. ಮೊದಲ ಮುಂಚಿದ ಪುಗೇಟ ಮಾಸ್ಟರ್ ಆ ವರ್ಷ ಡೆಂಗ್ಯುಲ ರಜ್ಜಿ ನಮ್ಮನ್ನು ನೋಡಿ ಬೇರೆಯವರು ಕಲೀಲಿ ಅಂತ ಹೀಗೆ ಎತ್ತಿ ಅವಳ ಮುಖ ನೋಡ್ತೇನೆ ಮಾಸ್ಟರ್. ಒಂದು ನಾಥ ಮುಖ ನವರತ್ನ ತೇಲಿದು ಎದುರು ಬಂತು. ನಾನು ಹೇಳಿ ಯಾಕೆ ಮಾರ ಕರ್ಕೊ ಎಲ್ಲ ಕ್ಲೋಸ್ ಅಪ್ ಪೂರ ಕ್ಲೋಸ್. ಸರಿ ಕ್ಲೋಸ್ ಅಪ್. ಹಾ, ನಾನು ಸಾಗೆ ಕಾಂತಾರಕ್ಕೆ ಕರ್ಕೊಂಡು ಹೋಗಿರಕ್ಕೂ ಕುಸುಮ ಅಲ್ಲ ಗೊತ್ತುಂಟಾ? ಬಾರ ಲಕ್ಕೇನಪ್ಪಣ ಮಾರೆ ಮೂಲ ಕಾರಣ. ಓಕೆನಾ? ಆ ಮೆಸೇಜ್ ಕರೆಕ್ಟ್ ಆಯ್ತು. ಮೆಸೇಜ್ ಸೂಪರ್ ಹೋಯ್ತು. ಕಡೆ ಜನರ ಬಡ ಬಂದಳ ಪೋಪ ರೆಡಿ పోయి పోయి మనసు పోయి నాన్న బొక్కదు పోయి ఇది బొక్క ఉల్ప కట్టాదు 2 గంట కరీంది లడ్డు ఉనక పోయి ఒకసారి ఎన్నడ చోరుకున్నాను 2 ముక్కలు